ಎಲ್ಲಿ ತಗೊಂಡ್ರಿ ಇದನ್ನ? ತಗೊಂಡಿದ್ದಲ್ಲ, ಸಮುದ್ರದಲ್ಲಿ ನಂಗೆ ಸಿಕ್ಕಿದ್ದು. ಹಿಂದೆ ಈ ಆನೆರಿಗೆ ರಿಕ್ಸೋ ಕಾಸು ಕೊರ್ಪೆ ಐನೊಂಜಿ ಕೊನೊಂದು ಸಮುದ್ರಡಿ ಬುರ್ದುವಲಿ ಬೇರೆ ಬಡಿದ್ ಜಂಜಿ ತವರ್ಗು ಹೋದು ಈತೆ ಆ ಗೊಂಗಿ ಬಾಲಿನ ತಿನ್ಪು ನಾನು. ನಕ್ಕನ್ ನೋಡೋ ಎಂಕ್ಲೆ ಗಿರಿನೇತು ಏರಿಯಾ ಒಂದಿಜ್ಜಿ ಕೂಡ ಇರ್ನ ಅಕ್ಕಲ್ನದ ಆಯ್ದು ಬಿನಿ ಮರಿಸಿಂಹ ಹಿಂದೆ ಆ ಮರಿಸಿಂಹ ನೊಂಜಿ ಮೆನ್ಪುಲಿ ಅವು ಕಣ್ಣು ದುಂಗೊಂದು ಉಂಡಾನು. ಓಡೆ ಅಕ್ಕ ಮಾತಾಡುನು ಸುರೂಕ ಬೇಕಾರಿ ತಿಂತಿನ ಕಾಸು ಗುರ್ಲಿ. ನಂಬರ್ ಬ್ಲಾಕ್ ಮಾಡದಷ್ಟು ಈಸಿ ಅಲ್ಲ ನೆನಪುಗಳನ್ನು ಬ್ಲಾಕ್ ಮಾಡೋದು. ಎಂಚಿನ ಅವಸ್ಥೆ ಮಾರಿ ಕಿಂದರಿ ಜಾಯ್ ತಿನ್ಪಿನ ಕಾಲೋಡ್ ಸಮೇತ ಎಮೋಷನಲ್ ಡೈಲಾಗ್. ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹಿಂಗೆ ಹಿಂಗೆ ಮಾಡ್ಲಾ, ಹೆಂಗ್ ಮಾಡ್ಲಿ? ನಿಮಗೆ ಹೇಗೆ ಸುಲಭ ಆಗ್ತದೋ ಹಾಗೆ ಮಾಡಿ. ಅಣ್ಣ ಆ ಶಾಲ್ನೊಂಜಿ ಕೆಕ್ಕಿಲಿಗೆ ಮೆಲ್ಲ ಪಾಡ್ಲಿ ಇಜಿಂದ ಸಿಂಹ ಮರ ಕಟ್ಟು. ಮೇಡಮ್ ನಮಸ್ಕಾರ. ನಿಮಗೆ ಮದುವೆ ಆಗ್ಲಿಕ್ಕೆ ಜೆಂಟ್ಸ್ ಆಂಜೋ ಬೇಕಂತೆಲ್ಲ, ಅದು ಯಾವ ಟೈಪ್ ಇದು ಬೇಕು ಮೇಡಮ್? ನಮ್ಮ ಪ್ರಕಾಶ್ ಇದ್ದಾನೆ, ಅವನನ್ನು ಮದುವೆ ಆಗ್ಬೋದಾ? ಕೆಲವು ನೊಂದಿರೋರೇ ಸಿಗ್ಬೇಕಂತ. ನೊಂದಿದ್ದಾನೆ ಮೇಡಮ್, ಅವನು ತುಂಬಾ ನೊಂದಿದ್ದಾನೆ. ಹೋದ ವಾರದಲ್ಲಿ ಅವನ 150 ರೂಪಾಯಿ ಬಿಸಾಡಿ ಹೋದದ್ದು, ಅದಕ್ಕೆ ಅವನ ಅರ್ಧ ಗಂಟೆಗೆ ಹೋಗಿದ್ದಾನೆ. ಸೊ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಸಂಸಾರನ ನಡ್ಸ್ಕೊಂಡು ಹೋಗೋ ಒಬ್ಬ ಗುಣವಂತ ವ್ಯಕ್ತಿ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾನೆ. ಒಂದು ವೇಳೆ ನಡೆಸಲಿಕ್ಕೆ ಆಗದಿದ್ರೆ ಓಡಿಸಿಕೊಂಡಾದ್ರೂ ಹೋಗ್ತಾನೆ ಅವನು. ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಸ್ಟ್ರಾಂಗ್ ಹುಡುಗ ಸಿಕ್ಕಿದ್ರೆ. ತುಂಬಾ ಸ್ಟ್ರಾಂಗ್ ಮೇಡಮ್ ಅವನು. ಅವನು ಮೇಸ್ತ್ರಿ, ಮತ್ತೆ ಕಲ್ಲೆಲ್ಲ ಕಟ್ತಾನೆ. ಒಂದೇ ಕೈಯಲ್ಲಿ ಉಂಟಲ್ಲ, ಎರಡೆರಡು ಕಲ್ಲನ್ನೆಲ್ಲ ಎತ್ತಿಕೊಂಡು ಹೋಗ್ತಾನೆ, ಅಷ್ಟು ಸ್ಟ್ರಾಂಗ್ ಅವನು. ಮತ್ತೆ ಅವನ ಕೈಯಲ್ಲಿ ಒಂದು ಹೊಡೆದ್ರೆ ಉಂಟಲ್ಲ ಮೇಡಮ್, ಅತ್ತೆಡ್ಲ ಹಾಕಿದಾಗೆ. ತುಂಬಾ ಜನ ಬೀಳಿಸ್ಕೊಳಕ್ ಟ್ರೈ ಮಾಡಿದ್ರು ನನ್ನ. ಅದು ತಪ್ಪು ನಿಮ್ಮದಿ. ಮತ್ತೆ ನೀವು ಜಾರುವ ಚಪ್ಪಲಿ ಹಾಕಿ ಕೆಸರಲ್ಲಿ ಹೋದ್ರೆ ಬೀಳದೆ ಇರ್ತದ. ಜಾಗ್ರತೆ ಮಾಡಿ ನಡಿಬೇಕು. ಮತ್ತೆ ನೀವು ನಡೆಯುವಾಗ ನಿಮ್ಮ ಎದುರುಗಡೆ ಯಾರಾದ್ರೂ ಹೋಗ್ತಾ ಇದ್ರೆ ಅವರ 2.5 ಫೀಟ್ ಹಿಂದೆಯಲ್ಲಿ ನೀವು ಹೋಗ್ಬೇಕು. ಆಗ ನಿಮ್ಮನ್ನು ಅವರಿಗೆ ಬೀಳಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಹಾಟ್ನ ಕದ್ದಿರೋ ಕಳ್ಳ ನೀನೊಬ್ನೇ ಚಿನ್ನ. ನೋಡಿ, ಅಮಾಯಕನ ಮೇಲೆ ನೀವು ಈ ತರ ಅಪವಾದ ಹಾಕಿದ್ರೆ ನಮಗೆ ಬೆಚ್ಚ ಆಗ್ತದೆ. ಕದಿಯುವುದ? ನಾವು ಶಾಲೆಯಲ್ಲಿರುವಾಗ ಪೆನ್ಸಿಲ್ ರಬ್ಬರ್ ಕೂಡ ಕದಿಲಿಲ್ಲ. ಇರಿ ನೀವು ವ್ಯವಸ್ಥೆ ಮಾಡುವ. ನೋಡಿ ಗೆಳೆಯರೇ, ಪಾಪ ಈಗ ಅವರಲ್ಲಿ ಆರ್ಟ್ ಇಲ್ಲ, ಅವರ ಆರ್ಟ್ ಅನ್ನು ಯಾರು ಕದಿದ್ದಾರೆ. ಈಗ ಅವರು ಜೀವದಲ್ಲಿರುವುದು ಜಠರ, ಅನ್ನನಾಳ ಮತ್ತು 1.5 ಕಿಡ್ನಿಯಲ್ಲಿ. ಯಾರಾದ್ರೂ ಅವರ ಆರ್ಟ್ ಅನ್ನು ಕದ್ದಿದ್ದರೆ ಅವರಿಗೆ ಬೇಗ ಕೊಡಿ ಆಯ್ತಾ. ನಿಮಗೆ ಅವರ ಆರ್ಟ್ ಅನ್ನು ಒಮ್ಮೆಲೆ ಕೊಡ್ಲಿಕ್ಕೆ ಕಷ್ಟ ಆಗುದಾದ್ರೆ ವಾರ ತುಂಡು ತುಂಡಾದ್ರೂ ಕಳಿಸಿ.